ಮಂಗಳೂರು ನಗರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಇಲ್ಲದೆ ನೂರಾರು ಜನರು ಹಿಂದಿರುಗ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15 ಲಕ್ಷ ಜನರು ಲಸಿಕೆ ಪಡೆಯಲು ಅರ್ಹರಾಗಿದ್ದಾರೆ. ಈವರೆಗೆ ಲಸಿಕೆ ಪಡೆದವರ ಸಂಖ್ಯೆ 5% ಮಾತ್ರ ಅಂತ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಐವನ್ ಡಿಸೋಜಾ ಹೇಳಿದರು. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ 1ರಿಂದ 18 ವರ್ಷ ಮೇಲ್ಪಟ್ಟವರಿಗೂ ಲಸಿಕೆ ನೀಡಲಾಗುತ್ತೆ. ಹಾಗಿರುವಾಗ ಸರ್ಕಾರ ಲಸಿಕೆ ಕೊರತೆ ಇದ್ದಾಗ ಕೇಂದ್ರದಿಂದ ಬರುವುದನ್ನ ಕಾಯ್ದೆ ತಾನೇ ಖರೀದಿಸಿ ಜನರಿಗೆ ಉಚಿತವಾಗಿ ಒದಗಿಸಬೇಕು ಅಂತ ತಿಳಿಸಿದರು. ಇನ್ನು ಕೂಲಿ ಕಾರ್ಮಿಕರಿಗೆ ಕೂಡಲೇ ಪಡಿತರವನ್ನ ವಿತರಿಸಬೇಕು. ಶಾಲಾ ಕಾಲೇಜುಗಳನ್ನ ಜಿಲ್ಲಾಡಳಿತ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಆಕ್ಸಿಜನ್ ಬೆಡ್ ಅನ್ನ ಸ್ಥಾಪಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ 10 kg ಅಕ್ಕಿಯನ್ನು ನಾವು ಕೊಡ್ತೇವೆ ಅಂತೇಳುವ ತೀರ್ಮಾನವನ್ನು ಮಾಡಿದ್ದಾರೆ. ಅದರಲ್ಲಿ ರಾಜ್ಯ ಸರ್ಕಾರ 5 kg, ಕೇಂದ್ರ ಸರ್ಕಾರ 5 kg ಕೊಡ್ತೇನೆ ಅಂತ ಇವತ್ತು ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇವತ್ತು ನಾನು ಪಡಿತರ ಚೀಟಿ ಕಚೇರಿಗಳಿಗೆ, ಅವರ ಶಾಪ್ಗಳಿಗೆ ಭೇಟಿ ನೀಡಿದಾಗ ಅವರಿಗೆ ಇದರ ಬಗ್ಗೆ ಫುಡ್ ಡಿಪಾರ್ಟ್ಮೆಂಟಿಂದ ಯಾವುದೇ ಒಂದು ಆದೇಶ ಬಂದಿಲ್ಲ. ಇವತ್ತು ತುರ್ತು ಬೇಕಾಗಿರ್ತಕ್ಕಂಥದ್ದು, ಯಾರು ಕಾರ್ಮಿಕರಿದ್ದಾರೆ ಅವರಿಗೆ 10 kg ಅಕ್ಕಿಯನ್ನು ಕೊಡಬೇಕು. ಅದರ ಜೊತೆಯಲ್ಲಿ ಇವತ್ತು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರದಿಂದ ಒತ್ತಾಯ ಮಾಡಿದ್ದೇವೆ, ಕನಿಷ್ಠ 10,000 ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಹಾಕಬೇಕು. ಇವತ್ತು ರಿಕ್ಷಾ ಚಾಲಕರಿಗೆ ರಿಕ್ಷಾ ಚಾಲನೆ ಇಲ್ಲ, ಕಾರು ಚಾಲಕರಿಗೆ ಇಲ್ಲ, ಕಟ್ಟಡ ಕಾರ್ಮಿಕರಿಗೆ ಇಲ್ಲ, ಬೀಡಿ ಕಟ್ಟುವವರಿಗೆ ಇಲ್ಲ. ಇವತ್ತು ಕಾರ್ಮಿಕರು ಕಂಗಾಲಾಗಿ ಬಿಟ್ಟಿದ್ದಾರೆ. ಹಾಗಾಗಿ 10 kg ಅಕ್ಕಿ, ಅದರ ಜೊತೆಯಲ್ಲಿ 10,000 ರೂಪಾಯಿ ಪ್ರತಿಯೊಬ್ಬರ ಅಕೌಂಟಿಗೆ ಹಾಕಬೇಕು ಅಂತ ಹೇಳೋದನ್ನು ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಇವತ್ತು ಸರ್ಕಾರದಿಂದ ಎಷ್ಟು ಭರವಸೆ ಕೊಟ್ಟರೂ ಕೂಡ ಇವತ್ತು ಕಾರ್ಮಿಕರು ವಲಸೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಯಾವುದೇ ಬಸ್ ನಿಲ್ದಾಣಕ್ಕೆ ಹೋಗಿ, ರೈಲ್ವೆ ನಿಲ್ದಾಣಕ್ಕೆ ಹೋಗಿ ಇವತ್ತು ಕಾರ್ಮಿಕರು ತಮ್ಮ ಊರುಗಳಿಗೆ ಹೋಗಲಿಕ್ಕೆ ನಮಗೆ ಸಂಪರ್ಕ ವ್ಯವಸ್ಥೆ ಮಾಡಿಕೊಡಿ, ಸಾರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಪರಿಸ್ಥಿತಿ ಪ್ರಾರಂಭ ಆಗಿದೆ.